ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀರು ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂಡೆ ಅಕ್ಕಿ ನೆನೆಸಿಟ್ಟಿದ್ದೀನಿ. ರೇಷನ್ ಅಕ್ಕಿ ಇದನ್ನು 4ರಿಂದ 5 ಅವರ್ ನೆನೆಸಿದ್ರೂ ಆಗುತ್ತೆ. ಇದನ್ನು ನಾವು ನುಣ್ಣಗೆ ರುಬ್ಬಬೇಕು. ನೋಡಿ, ರುಬ್ಬಿದ್ದಾಗಿದೆ. ಇಷ್ಟಾದರೆ ಸಾಕು. ಇದೊಂದು ಟಿಪ್ ಏನಪ್ಪ ಅಂದರೆ, ನಾವು ಎಷ್ಟು ರುಬ್ಬಿದಾಗ ಹಿಟ್ಟು ಇರುತ್ತೋ ಅಷ್ಟೇ ನೀರನ್ನ ಹಾಕ್ಕೋಬೇಕು. ಆವಾಗ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನು ಹಿಟ್ಟು ಎಷ್ಟಿತ್ತೋ ಅಷ್ಟೇ ನೀರನ್ನ ಹಾಕ್ತಾಯಿದ್ದೀನಿ. ಜಾಸ್ತಿ ಕಮ್ಮಿ ಹಾಕಬಾರ್ದು. ಅದೆಷ್ಟಿರುತ್ತೋ ಅಷ್ಟೇ ಹಾಕಿದರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದಿವಾಗ ರೆಡಿಯಾಗಿದೆ. ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಚಟ್ನಿಗೆ ನಾನಿಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕೊಬ್ಬರಿ, ಜೀರಿಗೆ, ಕೊಬ್ಬರಿ ಬದಲಿಗೆ ಕಾಯಿ ಬೇಕಾದರೂ ಹಾಕ್ಕೋಬೋದು, ಸ್ವಲ್ಪ ಉಪ್ಪು, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಬೇಕು. ನೋಡಿ, ಈ ಥರ ರುಬ್ಬಿದರೆ ಸಾಕು. ಇವಾಗ ದೋಸೆ ಮಾಡೋಣ. ಇಲ್ಲಿ ಕಾಯಿ ಕೆಟ್ಟಿದ್ದೀನಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು. ನೀಟಾಗಿ ಬರುತ್ತೆ. ನಾನು ತವ ಏನು ಯೂಸ್ ಮಾಡ್ತಾಯಿಲ್ಲ, ಇದ್ರ ಮೇಲೆ ನಾನು ದೋಸೆ ಮಾಡೋದು. ಅದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿದರೆ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಅಂಟ್ತಾ ಇಲ್ಲ. ಇದೇ ರೀತಿ ನಾವು ಎಲ್ಲ ದೋಸೆನೂ ಮಾಡ್ಕೋಬೇಕು. ಇನ್ನೊಂದು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ. ನೋಡಿ, ಈಗ ಇದೇ ಥರ ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ಇವಾಗ ದೋಸೆ. ನೀರು ದೋಸೆ, ಕೊಬ್ಬರಿ ಚಟ್ನಿ ರೆಡಿಯಾಗಿದೆ.